ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ಕರ್ನಾಟಕ ರಾಜ್ಯದ ನೋಂದಾಯಿತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ತಾಲೂಕು ಕಸಬಾ ಹೋಬಳಿಯ ಕಣ್ಣಮೇಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೃಷ್ಣಗಿರಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಭಗತ್ ಸಿಂಗ್ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ನಡೆಸಲಾಯಿತು. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೃಷ್ಣಗಿರಿ, ಜೂಲಪ್ಪನಹಟ್ಟಿ, ಆಲದಮರದಹಟ್ಟಿ ಗ್ರಾಮಗಳ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಈ ಶಿಬಿರದ ಸದುಪಯೋಗ ಪಡೆದುಕೊಂಡರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಾರ್ಮಿಕ ನಿರೀಕ್ಷಕ ಶ್ರೀ ಅಬ್ದುಲ್ ರವೂಫ್, ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಗಾಳಿ ಮಳೆ ಧೂಳಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಅವರ ಆರೋಗ್ಯದ ರಕ್ಷಣೆಗಾಗಿ ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದುಡಿದು ಸಂಸಾರವನ್ನು ನಿರ್ವಹಿಸುವಂತಹ ಕಾರ್ಮಿಕ ಅನಾರೋಗ್ಯಕ್ಕೆ ತುತ್ತಾದರೆ ಕುಟುಂಬವು ಕಷ್ಟಕ್ಕೆ ತುತ್ತಾಗುತ್ತದೆ. ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಂಡರೆ ಆರೋಗ್ಯ ಚೆನ್ನಾಗಿರುತ್ತದೆ. ಹಾಗಾಗಿ ಎಲ್ಲ ನೋಂದಾಯಿತ ಕಟ್ಟಡ ಕಾರ್ಮಿಕರು ಹಾಗೂ ಅವರ ಅವಲಂಬಿತರು ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮವನ್ನು ಕುರಿತು ಭಗತ್ ಸಿಂಗ್ ಕಟ್ಟಡ ಮತ್ತು ಇತರ ನಿರ್ಮಾಣದ ಕಾರ್ಮಿಕರ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಗೌಡರಂಗಪ್ಪ ಮಾತನಾಡಿ, ಈಗಾಗಲೇ ನೋಂದಾಯಿತ ಕಾರ್ಮಿಕರಿಗೆ ಹಲವಾರು ಸೌಲಭ್ಯಗಳು ಸಿಗುತ್ತಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ, ವಿವಾಹ ಧನ ಸಹಾಯ, ಪ್ರಮುಖ ಕಾಯಿಲೆಗಳಿಗೆ 2 ಲಕ್ಷದವರೆಗೆ ಧನ ಸಹಾಯ, ನಿವೃತ್ತಿ ಆದವರಿಗೆ 2,000 ಪಿಂಚಣಿ, ಹೆರಿಗೆ ಧನ ಸಹಾಯ ಇನ್ನಿತರ ಸೌಲಭ್ಯ ಸಿಗುತ್ತದೆ. ಮುಂದುವರೆದ ಭಾಗವಾಗಿ ಎಲ್ಲ ಕಟ್ಟಡ ಕಾರ್ಮಿಕರು ಮತ್ತು ಅವಲಂಬಿತ ಆರೋಗ್ಯ ರಕ್ಷಣೆಯ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ವೀರ್ಲಂಗೊಂದಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಕಣ್ಣಮೇಡಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಗಿರಿಜಮ್ಮ ಬೋರನ್ನ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಕೃಷ್ಣಗಿರಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶಿವಕುಮಾರ್ ಅವರು ಮಾತನಾಡಿ, ಕಟ್ಟಡ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಾರೆ. ಕುಟುಂಬದ ಸದಸ್ಯರು ಅನಾರೋಗ್ಯಕ್ಕೆ ತುತ್ತಾದರೆ ಇಡೀ ಕುಟುಂಬ ಕಣ್ಣೀರು ಹಾಕಬೇಕಾಗುತ್ತದೆ. ದಯವಿಟ್ಟು ಎಲ್ಲರೂ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಸಿದ್ದಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ವಸಂತ ಸಿದ್ಧಾರ್ಥ, ಕಟ್ಟಡ ಕಾರ್ಮಿಕರ ಸಂಘಟನೆಯ ಅಧ್ಯಕ್ಷರಾದ ಗಿರಿಸ್ವಾಮಿ, ಶ್ರೀ ಶಿರಡಿ ಸಾಯಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ, ಬೋರಣ್ಣ ಮತ್ತು ಇನ್ನು ಅನೇಕ ಗ್ರಾಮಸ್ಥರು ಭಾಗವಹಿಸಿದ್ದರು. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ಇದು. ಸರ್ಕಾರ ಅವರ ಇರುವಂಥ ಸ್ಥಳಗಳಲ್ಲೇ ಬಂದು ಅವರ ಆರೋಗ್ಯವನ್ನು ತಪಾಸಣೆ ಮಾಡಿ ಅವರಿಗೆ ತಕ್ಕ ಸಲಹೆ ಸೂಚನೆಗಳನ್ನು ನೀಡಿ ಅವರ ಮುಂದಿನ ಜೀವನ ಆರೋಗ್ಯಕರವಾಗಲಿ ಅನ್ನೋದು ಉದ್ದೇಶ ಇರುತ್ತೆ. ಅವರು ಕಟ್ಟಡ ಕಾರ್ಮಿಕರು ಇದನ್ನು ಕಟ್ಟಡ ಕಾರ್ಮಿಕರು ಮತ್ತು ಅವರ ಅವಲಂಬಿತರು ಅವ್ರಿಗೂ ಕೂಡ ಇದನ್ನು ಸೌಲಭ್ಯ ವಿಸ್ತರಿಸಲಾಗಿದೆ ಸರ್ಕಾರ. ಅದನ್ನು ಅವರು ಬ್ಲಡ್ ಚೆಕಪ್ ಆಯಿತು, ಇನ್ನೊಂದು ಕಿವಿ ಚೆಕಪ್ ಆಯಿತು, ಎಲ್ಲ ಪ್ರತಿಯೊಂದು ಡೀಟೇಲ್ ಎಲ್ಲನೂ ಚೆಕಪ್ ಆಗುತ್ತೆ. ಅದರಿಂದ ಇವರಿಗೆ ತುಂಬ ಅನುಕೂಲ ಆಗಿದೆ. ಸದೃಢವಾದ ಒಂದು ಇದಿದ್ದರೆ ಸದೃಢವಾಗಿ ಅವರು ಇದು ಮಾಡ್ಕೋಬೋದು ಅಷ್ಟೇ. ಇದು ಇಲ್ಲಿ ಎಷ್ಟು ಜನ ಇದ್ದಾರೆ ಈಗ? ಇಲ್ಲಿ 70 ಕಾರ್ಡ್ ಇದೆ ಸರ್. ಕಾರ್ಡ್ ಇಲ್ಲಿ 70 ಕಾರ್ಡ್ ಇದೆ, ಲೇಬರ್ ಕಾರ್ಡು. ಅಂದರೆ ಇಲ್ಲಿ ಆರೋಗ್ಯ ಶಿಬಿರ ನಡೆಸ್ತಿರೋದು ಕಾರ್ಡ್ದಾರರಿಗೆ ಮತ್ತು ಡಿಪೆಂಡೆಂಟ್ಗೆ. ಅಂದರೆ ಒಂದು ಕುಟುಂಬ ಒಂದು ಕಾರ್ಡ್ ಇದ್ದರೆ ಕನಿಷ್ಠ 3 ಜನ ಸದಸ್ಯರು ಇರ್ತಾರೆ. ಆ ಥರ ಅದಾದ್ಮೇಲೆ ಈಗ ಕಾರ್ಡ್ ಇರೋರ್ದು ಹೆಂಡತಿ, ಮಕ್ಕಳು, ತಂದೆ ತಾಯಿ ಎಲ್ಲರದ್ದು ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ. ಬರೀ ಎಟ್ಟಿ ಮಾತ್ರ ಇಲ್ಲ, ಆಲದಮರದಹಟ್ಟಿ, ಕೃಷ್ಣಗಿರಿ ಮತ್ತು ಜೂಲಪ್ಪನಹಟ್ಟಿ ಮತ್ತು ಕಿಲಾರ್ಲಹಳ್ಳಿ ಅವರು ಬಂದಿದ್ದಾರೆ, ಕೊಮಾರ್ಲಹಳ್ಳಿ ಅವರು ಬಂದಿದ್ದಾರೆ. ಬೇರೆ ಭಾಗಗಳಿಂದ ತಮ್ಮ ಹೆಸರು ಹೇಳಿ ಸರ್. ಅಬ್ದುಲ್ ರೌಫ್ ಅಂತ ಲೇಬರ್ ಇನ್ಸ್ಪೆಕ್ಟರ್. ತಮ್ಮ ಸರ್ ಗೌಡ್ರಂಗಪ್ಪ ಅಂತೇಳಿ, ಭಗತ್ ಸಿಂಗ್ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಓಕೆ, ಥ್ಯಾಂಕ್ ಯು ಸರ್.